ಪಂಚಶಕ್ತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಇದರ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ ಧನ ಸಹಾಯವನ್ನ ನೀಡಲಾಗಿದೆ ಎಂದು ಪಂಚಶಕ್ತಿ ಅಧ್ಯಕ್ಷ ರಂಜಿತ್ ಕುಮಾರ್ ತಿಳಿಸಿದ್ದಾರೆ. ಅವರು ಮೂಡಬಿದ್ರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಆಸಕ್ತರಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಕೊರೋನಾ ಸಂಕಷ್ಟದ ಅವಧಿಯಲ್ಲಿ ಬಡ ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ನೀಡಲಾಗಿದೆ ಎಂದರು. ಇವರ ಈ ಸಾಧನೆಗೆ 2019-20ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ಲಭಿಸಿದ್ದು ಸಂತೋಷದ ವಿಷಯ ಎಂದು ಹೇಳಿದರು. ಹಾಗೆ ಟೋಟಲ್ ಟರ್ನ್ಓವರ್ ಅಂತ ಹೇಳಿದ್ರೆ ಬ್ಯಾಂಕ್ ಶುರುವಾಗಿದ್ದ ಈವರೆಗೆ ಟರ್ನ್ಓವರ್ ಅಂತ ಹೇಳಿ ಇದು ಮಾಡೋದು, ಅದು ನಮ್ಮ ಆದಾಯವಾಗುತ್ತೆ. ಅದು 21 ಲಕ್ಷ ರೂಪಾಯಿ ಆಗುತ್ತೆ ಸಂಸ್ಥೆ ಆದಾಯ. ಅದರ ಅರ್ಥ ಸಹಕಾರಿ ಅಂತ. ನಾವು ಮಾಡಿರುವಂಥ ಸಂಸ್ಥೆಯಲ್ಲಿ ನಡೆಸುವಂಥ ವ್ಯವಹಾರ ಅದು ಇನ್ನೊಬ್ಬರಿಗೆ ಸಹಕಾರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬ್ಯಾಂಕಿನ ವ್ಯವಹಾರದಲ್ಲಿ ಬ್ಯಾಂಕಿನ ಲಾಭವನ್ನು ಖಾಲಿ ಗಮನದಲ್ಲಿ ಇಡದೆ ಆ ಬಂದ ಲಾಭಾಂತದಲ್ಲಿ ಅಶಕ್ತರಿಗೆ ಆಗಲಿ ಅಥವಾ ಒಂದು ವಿದ್ಯೆಗೆ ಸಹಕಾರ ಮಾಡುವ ನಿಟ್ಟಿನಲ್ಲಾಗಲಿ ಅಥವಾ ಈ ಆರೋಗ್ಯದ ವಿಚಾರದಲ್ಲಾಗಲಿ 4 ಜನರಿಗೆ ನಮ್ಮ ಸಂಸ್ಥೆಯಿಂದ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಿಂದ ಸುಮಾರು ನಾವು ಈವರೆಗೆ ಒಂದು 6,12,000 ರೂಪಾಯಿಯ ಸೋಷಿಯಲ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿ ನಾವು ಒಂದು ಫಂಡ್ ರೈಸ್ ಮಾಡಿಬಿಟ್ಟು ವಿವಿಧ ರೀತಿಯಲ್ಲಿ ನಾವು ನಮ್ಮ ಸಂಸ್ಥೆ ಮುಖದ ಸಹಾಯವನ್ನು ಮಾಡಿದ್ದೇವೆ. ಉಪಾಧ್ಯಕ್ಷೆ ಉಷಾ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಶೇಖರ್, ಮಧ್ಯಸ್ಥ ನಿರ್ದೇಶಕರಾದ ಶರತ್ ಜೆ ಶೆಟ್ಟಿ, ಸುರೇಶ್ ಪೂಜಾರಿಯಂ, ರತ್ನಾಕರ್ ಪೂಜಾರಿ, ರಮೇಶ್ ಶೆಟ್ಟಿ, ನಾಗೇಶ್ ನಾಯ್ಕ್, ರಾಜೇಂದ್ರ ಪಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.